ಮಂದರ್ತಿ ಸಮೀಪದ ಶಿರೂರು ಮುದ್ದುಮನೆಯಲ್ಲಿ 2 ವರ್ಷಗಳಿಗೊಮ್ಮೆ ನಡೆಯುವ ಭೂತರಾಯನ ಅಣಿಕೋಲ ಸಂಪನ್ನಗೊಂಡಿದೆ. ಇದು ಬಹಳಷ್ಟು ವಿಶಿಷ್ಟ ಮತ್ತು ಅಪರೂಪದ ಒಂದು ಭೂತಕೋಲಾಗಿದೆ. ಮಂದರ್ತಿ ಹತ್ತಿರ ಇರುವ ಶಿರೂರು ಮುದ್ದುಮನೆಯಲ್ಲಿ ಭೂತರಾಯನ ಅಣಿಕೋಲ ಸಂಪನ್ನಗೊಂಡಿದೆ. ಮಕರ ಸಂಕ್ರಾಂತಿಯ ಸಂದರ್ಭ 12 ದಿನಗಳ ಕಾಲ ಗ್ರಾಮದ 12 ಮನೆಯವರು ನಡೆಸುವ ಈ ವಿಶಿಷ್ಟ ಭೂತಾರಾಧನೆಗೆ ಪಾಣರಾಟ ಎಂಬ ಹೆಸರಿದೆ. ಈ ನೇಮೋತ್ಸವದ ವಿಶಿಷ್ಟತೆ ಅಂದರೆ 20 ಅಡಿಗೂ ಎತ್ತರವಾದ ಅಣಿ. 2 ವರ್ಷಕ್ಕೊಮ್ಮೆ ನಡೆಯುವ ಈ ನೇಮೋತ್ಸವ ಊರಿನ ಮಹಾಪರ್ವವಾಗಿದೆ. ನೇಮೋತ್ಸವದ ಬಳಿಕ ಬೃಹತ್ ಅಣಿಯನ್ನು ಮೆರವಣಿಗೆ ಮೂಲಕ ಸೀತಾ ನದಿಯ ತಟಕ್ಕೆ ಒಯ್ಯಲಾಗುತ್ತೆ. ಈ ಸಂದರ್ಭದಲ್ಲಿ ಊರಿನಲ್ಲಿ ಯಾರು ಕೂಡ ಎದ್ದು ಬರಬಾರ್ದು, ಅದೇ ರೀತಿಯಾಗಿ ನಿದ್ದೆನೂ ಮಾಡಬಾರ್ದು ಅನ್ನುವಂಥ ಅಲಿಖಿತ ನಿಯಮ ಇದೆ. ಹಲವು ಕಷ್ಟಕೋಟಗಳನ್ನು ನಿವಾರಿಸುವ ಶಿರೂರು ಮುದ್ದುಮನೆಯ ನೇಮೋತ್ಸವ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಬಹುಶಃ ಒಂದು ಕೇರಳದ ಕೆಲವೊಂದು ನೇಮೋತ್ಸವಗಳಲ್ಲಿ ನಾವು ಗಮನಿಸಿದರೆ ಇದೇ ರೀತಿಯಾದಂಥ ಎತ್ತರವಾದಂಥ ಅಣಿಯನ್ನು ಕಾಣ್ತೇವೆ. ಇದನ್ನು ಭೂತರಾಯ, ಶಿವರಾಯ ಅನ್ನುವ ಹೆಸರಿನಿಂದ ಕೂಡ ಕರೀತಾರೆ. ಅತ್ಯಂತ ವಿಶಿಷ್ಟ ಮತ್ತು ವಿಶೇಷ ಆಕರ್ಷಣೆಯ ಅಣಿ ಇದಾಗಿದ್ದು ಬಹಳಷ್ಟು ಜನ ಈ ಒಂದು ನೇಮೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಅದ್ಭುತವಾದಂತಹ ಒಂದು ಭಕ್ತಿ ಪ್ರಧಾನವಾದಂತಹ ನೇಮೋತ್ಸವ ಇದಾಗಿದ್ದು ಮುಂಜಾನೆ ಸುಮಾರು 3 ಗಂಟೆ 4 ಗಂಟೆ ಅಥವಾ ಈ ಒಂದು ಸಂದರ್ಭಗಳಲ್ಲಿ ಇದು ನಡೆಯುತ್ತೆ. ಆದರೆ ಸೀತಾ ನದಿಗೆ ಹೋಗುವಂಥ ಮೆರವಣಿಗೆ ಮಾತ್ರ ಬೆಳಿಗ್ಗೆ 4:15 ಗಂಟೆಗೆ ನಡೆಯುತ್ತೆ ಅಂತ ಸ್ಥಳೀಯರು ತಿಳಿಸಿದ್ದಾರೆ.